ಜಿಲ್ಲೆಗಳಲ್ಲೂ ಕನ್ನಡಿಗರಿದ್ದಾರೆ. ಆದರೆ ಅವರನ್ನು ಒಗ್ಗೂಡಿಸುವಂಥ ಒಂದು ಕೆಲಸ ಆಗಿಲ್ಲ. ಹೀಗೆ ನಾವೊಂದು ಕಳೆದ 7-8 ವರ್ಷಗಳ ಹಿಂದೆ ಶ್ರೀಮಾನ್ ಪ್ರದೀಪ್ ಕಲ್ಕುರ್ರವರ ನೇತೃತ್ವದಲ್ಲಿ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಎಂಬ ಸಂಘಟನೆಯನ್ನು ರೂಪೀಕರಿಸಿ ಈ ಮೂಲಕ ಕೇರಳದ ಎಲ್ಲ ಜಿಲ್ಲೆಯಲ್ಲಿರುವ ಕನ್ನಡ ಭಾಷೆ, ತುಳು ಭಾಷೆ ಮಾತಾಡುವ ಭಾಷಾ ಅಲ್ಪಸಂಖ್ಯಾತರನ್ನು ಒಗ್ಗೂಡಿಸಿ ಅಲ್ಲಿ ಅವರ ಪ್ರತಿಭೆಗಳಿಗೆ ಕನ್ನಡದ ಎಲ್ಲ ಇದಕ್ಕೆ ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಈ ಒಂದು ಸಂಘಟನೆಯು ಕಾರ್ಯಾಚರಿಸುತ್ತಿದೆ. ಪ್ರತಿ ವರ್ಷ ನಮ್ಮ ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ಅನಂತಪುರಿ ಗಡಿನಾಡ ಕನ್ನಡ ಸಂಸ್ಕೃತಿ ಉತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ವರ್ಷದ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ 23ರಂದು ನಡೆಯಲಿದೆ. ಈ ಬಗ್ಗೆ ನಮ್ಮ ಮಾನ್ಯ ಸಂಸ್ಥಾಪಕರಾದ ಪ್ರದೀಪ್ ಕುಮಾರ್ ಕಲ್ಕುರ್ ಅವರು ವಿವರಿಸ್ತಾರೆ. ಇದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರಿದ್ದಾರೆ. ಅವರು ಬೇರೆ ಕವಿಗಳು, ಸಾಹಿತಿಗಳು. ನಾಳಿದ್ದು ಅಲ್ಲಿ ತಿರುವನಂತಪುರದಲ್ಲಿ ನಡೆಯುವಂಥ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸುವವರು. ಹಾಗೆ ನಮ್ಮ ಗಡಿನಾಡ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷರಾದ ಎನ್ ಚನಿಯಪ್ಪ ನಾಯ್ಕ, ಹಿರಿಯ ಯಕ್ಷಗಾನ ಕಲಾವಿದರು, ಕಲಾ ಪೋಷಕರು. ನಾನು AR ಸುಬ್ಬಯ್ಯಕಟ್ಟೆ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ. ಹಾಗೆ ನಮ್ಮ ಪ್ರದೀಪ್ ಕುಮಾರ್ ಕಲ್ಕುರ್ ಅವರು ನಮ್ಮ ಸಂಸ್ಥಾಪಕರು. ಹಾಗೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಕೊಡಿವಾಲ್ ಬಯಲಿದ್ದಾರೆ. ಎಲ್ಲರನ್ನು ಸ್ವಾಗತಿಸಿ ಈ ಬಗ್ಗೆ ವಿವರಿಸಲು ಪ್ರದೀಪ್ ಕುಮಾರ್ ಕಲ್ಕುರ್ ಅವರನ್ನು ವಿನಂತಿಸುತ್ತೇವೆ. ಬಂಧುಗಳೇ, ಕನ್ನಡ, ಕರ್ನಾಟಕ, ಅದರ ಒಳಗೆ ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಮರಾಠಿ ಎಲ್ಲದರ ಸಮಾಗಮದ ಒಂದು ಚಿಂತನೆ. ಆ ಕನ್ನಡ ಎನ್ನುವಂಥ ಚಿಂತನೆ ಅದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದ್ದಲ್ಲ. ಹೊರನಾಡಿನಲ್ಲೂ ಕನ್ನಡಿಗರು ಅದೇ ಸಮ ಪ್ರಮಾಣದಲ್ಲಿ ತಮ್ಮ ಸಾಧನೆಯೊಂದಿಗೆ ಬದುಕನ್ನು ಕಟ್ಟಿಕೊಂಡು ಬೇರೆ ಬೇರೆ ನೆಲೆಗಳಲ್ಲಿ ಪ್ರತಿಷ್ಠಿತರಾಗಿ ಮೆರೆಯುತ್ತಿದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ವಿಶೇಷವಾಗಿ ನಮಗೆ ಸನಿಹವಾದಂಥ ಜಿಲ್ಲೆ ಅದು ಕಾಸರಗೋಡು ಜಿಲ್ಲೆ, ಅದು ಕೇರಳ ಜಿಲ್ಲೆ, ಕೇರಳ ರಾಜ್ಯ. ಆ ಕೇರಳ ರಾಜ್ಯದ ಕಾಸರಗೋಡು ಮತ್ತು ಮಂಜೇಶ್ವರ ಇವತ್ತು ಕರ್ನಾಟಕ ಸರ್ಕಾರ ಅಂದರೆ ಭಾಷಾ ಅಲ್ಪಸಂಖ್ಯಾತ ನೆಲೆಯಲ್ಲಿ ಸಂವಿಧಾನದಲ್ಲಿ ಮಾನ್ಯತವಾದ ನೆಲೆಯಲ್ಲಿ ಕರ್ನಾಟಕದ ಕನ್ನಡಿಗರಿಗೆ ಸಿಗುವಂಥ ಯಾವತ್ತೂ ಸೌಲಭ್ಯಗಳು, ಯಾವತ್ತೂ ಗೌರವಗಳು, ಮಾನ್ಯತೆಗಳು ಕೊಡುವ ಹಾಗೆ ಸರ್ಕಾರದ ಶಾಸನಬದ್ಧವಾದಂಥ ಚಿಂತನೆ ಇದೆ, ವ್ಯವಸ್ಥೆ ಇದೆ. ಇದು ಅಷ್ಟೇ ಅಲ್ಲದೆ ಹೊರನಾಡಿನ ತಿರುವನಂತಪುರ, ಕನ್ಯಾಕುಮಾರಿ, ನಾಗರ್ಕೋಯಿಲ್, ಶುಚೀಂದ್ರಂ, ಕ್ಯಾಲಿಕಟ್, ಎರ್ನಾಕುಳಮ್ಮು, ಹೀಗೆ ಎಲ್ಲ ಶುಚೀಂದ್ರಮಲ್ಲಿ ಸುಮಾರು 600-700 ಸಂಸಾರಗಳು. ಇಲ್ಲ, ಎರ್ನಾಕುಳಂನ ಪಕ್ಕದ ಅಲ್ಲಿ ಸುಮಾರು 800-900 ಸಂಸಾರಗಳು. ಇಲ್ಲ, ತಿರುವನಂತಪುರದಲ್ಲಿ 700-800 ಸಂಸಾರಗಳು. ನಾಗರ್ಕೋಯಿಲಿರ್ಬೋದು, ಶುಚೀಂದ್ರಂ ಇರ್ಬೋದು, ಕನ್ಯಾಕುಮಾರಿ ಸಹಿತವಾಗಿ ನಮ್ಮ ತುಳು ಮತ್ತು ನಮ್ಮ ಕನ್ನಡದ ಅಸ್ತಿತ್ವ ಇವತ್ತಿಗೂ ಕಳೆದ ಹಲವಾರು ದಶಕಗಳಲ್ಲ, ಸುಮಾರು 1000 ವರ್ಷಗಳಿಂದ ಅಲ್ಲಿ ಅದು ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ. ಅವರೆಲ್ಲರಿಗೂ ನಮ್ಮ ಪ್ರದೇಶದ ಅಥವಾ ಕನ್ನಡ ನಾಡುನುಡಿಯ ಜಾಗೃತಿ ಮತ್ತು ಅವರು ಯಾವತ್ತೂ ನಮ್ಮ ಊರಿನ ಜೊತೆಗೆ ನೇರ ಸಂಪರ್ಕದಲ್ಲಿರುವವರು, ಇಲ್ಲಿಯ ಜನರು ಅಲ್ಲಿಗೆ ವಿದ್ಯಾಭ್ಯಾಸಕ್ಕೋಸ್ಕರ, ತಂತ್ರ ಕಲೀಲಿಕ್ಕೋಸ್ಕರ ಹೋಗ್ತಾ ಇರುವವರು, ಅವರಿಗೆ ಅವರ ಅಸ್ತಿತ್ವದ ಒಂದು ನೆಲೆಗೆ ಮಾನ್ಯತೆ ಕೊಡುವ ದೃಷ್ಟಿಯಿಂದ ಮತ್ತು ಸರ್ಕಾರದ ಸಣ್ಣ ಪುಟ್ಟ ಸಮಸ್ಯೆಗಳು, ಟೆಕ್ನಿಕಲ್ ಪ್ರಾಬ್ಲಮ್ಸ್, ಉದಾಹರಣೆಗೆ ಇಲ್ಲಿಂದ ನಾವು ಪ್ರವಾಸಕ್ಕೆ ಹೋಗುವಾಗ, ಅಲ್ಲಿಂದ ಇಲ್ಲಿಗೆ ಪ್ರವಾಸಕ್ಕೆ ಹೋಗುವಾಗ ಆಗುವ ಸಮಸ್ಯೆಗಳು, ವಿದ್ಯಾರ್ಥಿಗಳಿಗೆ ಆಗುವ ಸಮಸ್ಯೆಗಳು, ವೈದ್ಯಕೀಯ ಸಮಸ್ಯೆಗಳು, ಸರ್ಕಾರದ ಕೆಲವು ಸಮಸ್ಯೆಗಳು, ಈ ತುಳು ಭಾಷಿಗರಿಗೆ ಒಂದು ರಿಸರ್ವೇಷನ್ ಅಂತಿದೆ, ಅದು ಅವರಿಗೂ ಅಲ್ಲೇ ತುಳು ಭಾಷಿಗರಿಗೂ ದೊರಕಬೇಕಲ್ಲ. ಹೀಗೆ ಎಲ್ಲ ದೃಷ್ಟಿಯಿಂದ ಹುಟ್ಟಿಕೊಂಡಂಥ ಮತ್ತು ನಮ್ಮ ಸಾಂಸ್ಕೃತಿಕ ಸಂಪನ್ನತೆಗೆ, ಅವರಲ್ಲಿ ಅಡಕಲಿರುವ ಸಾಂಸ್ಕೃತಿಕ ಸಂಪನ್ನೆತೆಗೆ ಗೌರವ ಕೊಡುವ ದೃಷ್ಟಿಯಿಂದ ಮತ್ತು ಸರ್ಕಾರದ ಸೌಲಭ್ಯಗಳು, ಸರ್ಕಾರದ ಮಾನ್ಯತೆಗಳು, ಏನು ಪ್ರಶಸ್ತಿಗಳಿರ್ಬೋದು ಅಥವಾ ನಮ್ಮ ಅಕಾಡೆಮಿಗಳಲ್ಲಿ ಅವರ ಸದಸ್ಯತನ ಇರ್ಬೋದು, ಅದು ಕರ್ನಾಟಕ ಸರ್ಕಾರ ಮತ್ತು ಕೇರಳ ಸರ್ಕಾರ ಎರಡನ್ನೂ ಒಳಗೊಂಡಂತೆ ಒಂದು ರೀತಿಯ ಮಧ್ಯಸ್ಥಿಕೆಯ ನೆಲೆಯಲ್ಲಿ ನಾವು ಹುಟ್ಟಿಕೊಂಡಂಥ ಸಂಸ್ಥೆ ಅದು ಕನ್ನಡ, ಅದು ನಮ್ಮ ಗಡಿನಾಡ ಸಾಹಿತ್ಯ ಅಕಾಡೆಮಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಎಲ್ಲ ದೃಷ್ಟಿಯಿಂದ ನಾವು ಹಲವಾರು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ತಾ ಇದ್ದೇವೆ.
ವಿಶೇಷವಾಗಿ ಕಾಸರಗೋಡಿನಿಂದ ಕಾಂಜಂಗಾಡು ತನಕ ಕನ್ನಡ ಪುಸ್ತಕ ಪ್ರಾಧಿಕಾರದ ಪುಸ್ತಕಗಳಿರ್ಬೋದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಸವಲತ್ತುಗಳಿರ್ಬೋದು, ಗಡಿನಾಡ ಅಕಾಡೆಮಿಯ ಮುಖಾಂತರ ಸರ್ಕಾರಿ ಶಾಲೆಗಳು ಮತ್ತು ಅಲ್ಲಿಯ ಮೂಲಭೂತ ಸೌಕರ್ಯಗಳಿಗೆ ಬೇಕಾದ ಪೂರಕ ಚಿಂತನೆಗಳಿರ್ಬೋದು, ಸ್ಕಾಲರ್ಶಿಪ್ಗಳಿರ್ಬೋದು, ವಿದ್ಯಾರ್ಥಿ ವೇತನಗಳಿರ್ಬೋದು ಮತ್ತು ಯೂನಿವರ್ಸಿಟಿಗಳಲ್ಲಿ ಇದನ್ನೆಲ್ಲವೂ ನಾವು ಹಂತ ಹಂತವಾಗಿ ನಾವು ಮಾಡ್ತಾ ಇದ್ದೇವೆ. ಈ ದೃಷ್ಟಿಯಿಂದ ಕೇರಳ ರಾಜ್ಯದ ಇದಕ್ಕೆ ಪ್ರಧಾನ ಕಾರಣ ನಮ್ಮವರು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಂದರೆ ಹಿಂದೆ ಇದು ಮದ್ರಾಸ್ ಪ್ರಾಂತ್ಯಕ್ಕೆ ಒಳಪಟ್ಟಂಥ ಪ್ರದೇಶ, ನಮ್ಮದು ಎಲ್ಲವೂ ಆಡಳಿತಾತ್ಮಕವಾಗಿ ಮದ್ರಾಸ್ ಕೇಂದ್ರೀಕೃತವಾಗಿತ್ತು. ಹಾಗಾಗಿ ಇಂದಿಗೂ ಅದರಲ್ಲಿ ಪ್ರತ್ಯೇಕತೆಯ ಪ್ರಶ್ನೆಗಳು ಬರುವುದಿಲ್ಲ. ಆದರೆ ನಮಗೂ ಅಲ್ಲಿ ಹೋದಾಗ ಪರವರಿಗೆ ಹೋದಂಥ ಅನುಭವ ನಮಗೇನು ಆಗುವುದಿಲ್ಲ ಒಂದೇ ರೀತಿ. ಆದರೆ ಮಲಯಾಳ ಸ್ಪಷ್ಟವಾದ ರೀತಿಯಲ್ಲಿ ಅವರ ಅನುಷ್ಠಾನದಲ್ಲಿ ಅವರ ಚಿಂತನೆ ಹೋಗ್ತಾ ಇದ್ದಾರೆ. ಹೀಗೆ ನಾವು ಕಳೆದ 1-2 ವರ್ಷಗಳಿಂದ ಪ್ರಥಮವಾಗಿ ನಾವು ಅಲ್ಲಿಯ ಅಸ್ಮಿತೆ, ಮಹಾರಾಜರ ಒಂದು ಭವನ ಇದೆ, ಭಾರತ್ ಅಕಾಡೆಮಿ, ಭಾರತ್ ಭವನ್ ಅಂತ ಕೇರಳ ಸರ್ಕಾರದ ಒಂದು ಸಾಂಸ್ಕೃತಿಕವಾದಂಥ ಭವನ, ಬಹಳ ಅಚ್ಚುಕಟ್ಟು. ಇಡೀ ಕೇರಳದ ಸಂಸ್ಕೃತಿ, ನಮ್ಮ ತವಳವ ಸಂಸ್ಕೃತಿಯನ್ನು ಒಳಗೊಂಡಂತೆ ಒಳಗಡೆ ಹೋಗೋದು ಅನಾವರಣ ಆಗ್ತದೆ. ಇವತ್ತಿಗೂ ಹಾಗೆ ಉಳಿಸ್ಕೊಂಡಿದ್ದಾರೆ. ಅಲ್ಲಿ ನಾವು 2 ವರ್ಷಗಳ ಕಾಲ ನಾವು ಅದರ ಸಮ್ಮೇಳನವನ್ನು ನಡೆಸಿದ್ದೇವೆ. ನಮ್ಮ ಇಲ್ಲಿಯ ಪ್ರದೇಶದ ಜನರು, ಈಗ ಉದಾಹರಣೆಗೆ ಮೀನಾಕ್ಷಿ ರಾಮಚಂದ್ರರವರು ಕನ್ನಡದ ಓರ್ವ ಕವಿಯಾಗಿ ಗುರುತಿಸಲ್ಪಟ್ಟಿದ್ದರೆ ಅವರ ಮನೆ ಭಾಷೆ ಮಲಯಾಳ. ಕುಂಬಳೆ ಸುಂದರಾಯರ ಮನೆ ಭಾಷೆ ಮಲಯಾಳ, ನನ್ನ ಮನೆ ಭಾಷೆ ತುಳು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿದ್ದವ. ಈಗ ಇವರ ಮನೆ ಭಾಷೆ ಬ್ಯಾರಿ ಭಾಷೆ, ಇವರ ಮನೆ ಭಾಷೆ ಮಲಯಾಳ. ಆದರೆ ಇಲ್ಲಿ ಕೊಂಕಣಿ, ಮರಾಠಿ ಎಲ್ಲ ವ್ಯವಸ್ಥೆಯವರಿದ್ದೇವೆ. ಆದರೆ ನಾವೆಲ್ಲ ಕನ್ನಡದ ನೆಲೆಯಲ್ಲಿ, ಕನ್ನಡದ ಸರ್ಕಾರದ ಒಂದು ಕನ್ನಡ ಭಾಷೆಯ ಒಂದು ನೆಲೆಯಲ್ಲಿ ಎಲ್ಲ ಪ್ರತಿಭೆಗಳಿಗೆ ಅನಾವರಣ ದೃಷ್ಟಿಯಿಂದ ಮತ್ತು ಈ ಪ್ರತಿಭೆಗಳು ಏನು ಪ್ರಕಟಿಸಲ್ಪಟ್ಟಿದೆಯೋ ಅದು ಸಾಹಿತ್ಯ ರೂಪದಲ್ಲಿರ್ಬೋದು, ಕವನ ರೂಪದಲ್ಲಿರ್ಬೋದು, ಪಠ್ಯಪುಸ್ತಕ ರೂಪದಲ್ಲಿರ್ಬೋದು, ಇತಿಹಾಸ ಸಂಶೋಧನೆ ರೂಪದಲ್ಲಿರ್ಬೋದು, ಇದು ಮಲಯಾಳಕ್ಕೂ ಅದು ಭಾಷಾಂತರ ಆಗಬೇಕು. ಮಲಯಾಳದ ಒಂದು ಇಂತಹ ಚರಿತ್ರೆಗಳು ಕನ್ನಡಕ್ಕೂ ಭಾಷಾಂತರ ಆಗಬೇಕು. ಎಲ್ಲ ದೃಷ್ಟಿಯಿಂದ ನಾವು ಒಂದು ಯೋಚನೆ ಮಾಡಿ ಅಲ್ಲಿ ಮಾಡುವಂಥ ಕಾರ್ಯಕ್ರಮ ಮತ್ತು ವೇದಿಕೆಗಳನ್ನು ಅವರಿಗೆ ಒದಗಿಸುವಂಥ ಕಾರ್ಯಕ್ರಮ ಇದು ಬಹುಶಃ ನಾಡ್ದು ಅನಂತಪುರಿ ಗಡಿನಾಡ ಕನ್ನಡ ಸಂಸ್ಕೃತಿ ಉತ್ಸವ ಎನ್ನುವಂಥ ನೆಲೆಯಲ್ಲಿ ನಾವಲ್ಲಿ ಅನಾವರಣ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಹಲವಾರು ಬಹುಶಃ ಕೇರಳದ ಮುಖ್ಯಮಂತ್ರಿಗಳಿಗೂ ನಾವು ಅಹವಾಲುಗಳನ್ನು ಕೊಟ್ಟು, ಈಗಾಗಲೇ ನೋಡಿ ಕೇರಳ ಸರ್ಕಾರ ಯಕ್ಷಗಾನ ಅಕಾಡೆಮಿಯನ್ನು ಮಾಡಿದೆ, ಕೇರಳ ಸರ್ಕಾರ ತುಳು ಸಾಹಿತ್ಯ ಅಕಾಡೆಮಿಯನ್ನು ಮಾಡಿದೆ, ಕೊಂಕಣಿ ಅಕಾಡೆಮಿಯನ್ನು ಮಾಡಿದೆ. ನಾಳೆ ಕನ್ನಡದ ಅಕಾಡೆಮಿಯನ್ನು ಅವರು ಮಾಡಬೇಕು ಅನ್ನುವಂತ ಹೇಳುವುದು ನಮ್ಮ ಅಪೇಕ್ಷೆ. ಅಂದರೆ ಭಾಷಾ ನೆಲೆಯಲ್ಲಿ, ಸಂಸ್ಕೃತಿ ಎಲ್ಲ ಒಂದೇ, ಭಾಷಾ ನೆಲೆಯಲ್ಲಿ. ಹೀಗೆ ನಾವಿಲ್ಲಿ ಹೇಗೆ ಮಾಡಿದ್ದೇವೋ ಅಲ್ಲಿ ಅದರಲ್ಲಿ ಪುನಃ ನಾವು ಸಂಕುಚಿತತೆಯ ಪ್ರಶ್ನೆ ಬರುವುದಿಲ್ಲ. ಭಾಷಾ ಅಕಾಡೆಮಿ ಮಾಡ್ತಾ ಇದ್ದಾರೆ. ಅದು ಇಲ್ಲಿ ಹೌದು, ಅಲ್ಲಿ ಮಲಯಾಳಂ ಭಾಷಾ ಅಕಾಡೆಮಿ. ಇದು ಎಲ್ಲ ದೃಷ್ಟಿಯಿಂದ ನಾವು ಏನು ಹೇಳ್ತೇವೆ, ಕಾಸರಗೋಡಿನಲ್ಲಿ ಕನ್ನಡದ ಶಿಕ್ಷಕರು, ಕನ್ನಡದ ಶಾಲೆಗಳಲ್ಲಿ ಮಲಯಾಳ ಶಿಕ್ಷಕ ನೇಮಕಾತಿ, ಈ ಗೊಂದಲಗಳ ಸೃಷ್ಟಿಯ ಬದಲಿಗೆ ನಮ್ಮ ಸ್ಪಷ್ಟ ಧೋರಣೆ, ಮಂತ್ರಿಗಳಿಗೂ ಅಲ್ಲಿ ಮನವರಿಕೆ ಆಗಬೇಕು, ಅಧಿಕಾರಿಗಳಿಗೂ ಮನವರಿಕೆ ಆಗಬೇಕು. ನಾವು ಜಾಗೃತರಾಗಿದ್ದಾಗ ಆ ಸಮಸ್ಯೆಗೆ ಪರಿಹಾರ ಅದು ನಿರ್ಧಾರ ಆಗ್ತದೆ ಅಂತ ಹೇಳುವಂಥದ್ದು. ಹಿಂದೆ ರೈಲ್ವೆ ವ್ಯವಸ್ಥೆಗಳು ಬಂದಾಗ, ಬಸ್ಸಿನ ವ್ಯವಸ್ಥೆಗಳು ಬಂದಾಗ, ಹೇಗೆ ಇಲ್ಲಿಂದ ಮುಂಬೈಗೆ ಬಸ್ಸನ್ನು ಕರ್ನಾಟಕ ಸರ್ಕಾರ ಅದನ್ನು ನಿಲ್ಲಿಸಿದಾಗ, ಇದೇ ನಾವು ಗಡಿನಾಡ ಅಕಾಡೆಮಿಯವರ ಒಂದು ಹೋರಾಟ ಅಂದರೆ ನಾವು ತಾತ್ವಿಕ ಹೋರಾಟದ ಫಲಶ್ರುತಿ ಮಗದೊಮ್ಮೆ ಬಸ್ಸಿನ ಪುನರಾರಂಭವಾಯಿತು. ಹಾಗೆ ಕೇರಳದಿಂದ ತಿರುವನಂತಪುರಕ್ಕೆ ಬಸ್ಸು. ಇದು ಎಲ್ಲದರ ಒಂದೊಂದೇ ಸಮಸ್ಯೆಗಳ ಪರಿಹಾರ, ತಾಂತ್ರಿಕ ಸಮಸ್ಯೆಗಳ ಪರಿಹಾರ ದೃಷ್ಟಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಸೊ ದೊಡ್ಡ ಮಟ್ಟಿನ ಇದಕ್ಕೆ ಪ್ರಚಾರ ಮತ್ತು ದೊಡ್ಡ ಮಟ್ಟಿನ ಇಂಥ ಕೆಲಸಗಳು ಆಗ್ತದೆ ಅಂತ ಹೇಳೋದ್ರ ಮುಖಾಂತರ ಅಲ್ಲಿ ನೆಲೆಸಿರುವ ಸಮಸ್ತ ಕನ್ನಡಿಗರ ಅರ್ಥಾತ್ ತುಳುವರ, ಅರ್ಥಾತ್ ಅಲ್ಲಿರುವಂಥ ಯಾವುದು ಅಲ್ಲ ಅದೇ ಅಂತ ಅವರ ಎಲ್ಲರ ಆ ಒಂದು ಬದುಕಿಗೆ ವಿಶ್ವಾಸವನ್ನು ತುಂಬಿಸುವ ದೃಷ್ಟಿಯಿಂದ ನಾವು ಈ ಕೆಲಸವನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಸಹಭಾಗಿತ್ವ ಬೇಕು. ಒಂದಷ್ಟು ಜನರಿಗೆ ನಾವಲ್ಲಿ ಸನ್ಮಾನವನ್ನು ನಾವು ಮಾಡುವವರಿದ್ದೇವೆ. ಗೌರವಾನ್ವಿತ ಜೇಮ್ಸ್ ಮೆಂಡೋನ್ಸ ದುಬೈ ಅವರು, ಶಿವರಾಮ್ ಭಂಡಾರಿ ಅವರು ಮುಂಬೈಯವರು, ಅಂತಾರಾಷ್ಟ್ರೀಯ ಮಟ್ಟದ ಕೇಶ ವಿನ್ಯಾಸಕರು, ALR ಪೋತಿಯವರು, ರಾಘವ ಚೇಲಾರ್ ಕಾಸರಗೋಡು ಶೈಕ್ಷಣಿಕ ಕ್ಷೇತ್ರ, ಶಿವಾನಂದ ಕೋಟ್ಯಾನಿ ಇವರಿಗೆ ನಾವು ಗೌರವ ಮಾಡುವರಿದ್ದೇವೆ. ಮಧ್ಯಾಹ್ನ 12ರಿಂದ ರಾಧಾಕೃಷ್ಣ ಉಳ್ಳೆತರ್ಕ ಅವರ ಅಧ್ಯಕ್ಷತೆಯಲ್ಲಿ ಬಹುಭಾಷಾ ಕವಿಗೋಷ್ಠಿ
ಅಲ್ಲಿ ನಡೀಲಿಕ್ಕಿದೆ. ಗಂಗಾಧರ ತೆಕ್ಕೆಮೂಲೆ, ಶ್ರೀಕಾಂತ್ ನೆಟ್ಟಣಿಗೆ ಇವರೆಲ್ಲ. ಮಧ್ಯಾಹ್ನ 1 ಗಂಟೆಗೆ ಕನ್ನಡ, ಮಲಯಾಳಂ, ತುಳು, ಜಾನಪದ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದಿಗೆ ವಿಚಾರಗೋಷ್ಠಿ, ಬಹುಭಾಷಾ ಸಮಾಜದಲ್ಲಿ ಸಹಬಾಳ್ವೆ ಮತ್ತು ಸಂವಹನ, ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಪ್ರೊಫೆಸರ್ ಶ್ರೀನಾಥ್ ಅವರು, ಅನಿರುದ್ಧ ನೀಲಾಯವರು, ಉದಿನೂರು ಮಹಮ್ಮದ್ ಕುಂಜಿ ಅವರು, ಪುರುಷೋತ್ತಮ ಪೆರ್ಲ ಅವರು, ಶ್ಯಾಮ್ ಪ್ರಸಾದ್ ಸರಳಿ ಅವರು, ಹೀಗೆ ಇವರೆಲ್ಲರ ಸಾನ್ಮೋದನೆ ಮಾಡಲಿಕ್ಕಿದೆ. ಸಂಜೆ ಸಮಾರೋಪ ಗೌರವಾನ್ವಿತ ಇದು ಸೋಮಣ್ಣ ಬೇವಿನವರ ಅಧ್ಯಕ್ಷರು, ಕನ್ನಡ ಗಡಿಯಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷತೆಯಲ್ಲಿ ಅದು ಕಾರ್ಯಕ್ರಮ ನಡೆಯಲಿಕ್ಕಿದ್ದು, ಶಿವನ್ ಕುಟ್ಟಿ ಮಾನ್ಯ ಸಚಿವರು ಕೃತಿ ಬಿಡುಗಡೆ, ಶಿವಾನಂದ ಕೋಟೆಯನ್ನವರ ಕಟ್ಪಾಡಿಯವರ ಕೃತಿ ಬಿಡುಗಡೆಯನ್ನು ಮಾಡುವವರಿದ್ದಾರೆ. ನೆಲ್ಲಿಕನ್ ನಮ್ಮ ಶಾಸಕರಿಂದ ಮೊದಲುಗೊಂಡು ನಮ್ಮ ಮಂಜೇಶ್ವರದ ಶಾಸಕರು ಕೇರಳದ ವಿಧಾನಸಭೆಯಲ್ಲಿ ಕನ್ನಡದಲ್ಲಿ ತನ್ನ ಅವರ ತನ್ನ ಪ್ರತಿಜ್ಞಾ ಸ್ವೀಕಾರವನ್ನು ಮಾಡಿದವರು. ಇದೆಲ್ಲ ನಮ್ಮ ಸೌಭಾಗ್ಯ. ಆರಂಭದ ದಿವಸದ 10 ಗಂಟೆಗೆ ಉದ್ಘಾಟನೆಯನ್ನು ಗೌರವಾನ್ವಿತ ಅನಿಲ್, ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು, ಕೇರಳ ಸರ್ಕಾರ ಮಾಡಲಿಕ್ಕಿದ್ರೆ, ಸೋಮಣ್ಣ ಬೇವಿನ ಅವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಪ್ರಸ್ತಾವನೆಯನ್ನು ಪ್ರಕಾಶ್ ಮತ್ತಿಹಳ್ಳಿ ಅವರು, ಕಾರ್ಯದರ್ಶಿಯವರು, ಅಭಿವೃದ್ಧಿ ಪ್ರಾಧಿಕಾರ ಮಾಡಲಿಕ್ಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ನೆಲೆಯಲ್ಲಿ ನಮ್ಮ ಇಲ್ಲಿ ನೆಲೆಸಿರುವ ಕನ್ನಡಿಗ ತುಳುವರಿಗೂ ಒಂದರ್ಥದ ವಿಶ್ವಾಸ ಬರಬೇಕು. ಯಾಕಂದ್ರೆ ನಮ್ಮ ಹೆಚ್ಚಿನ ಜನ ಇಲ್ಲಿಯ ಉಡುಪಿಯ ತಾಲೂಕಿನವರು, ದಕ್ಷಿಣ ಕನ್ನಡದವರು, ಕಾಸರಗೋಡವರು ಎಲ್ಲ ಅಲ್ಲಿದ್ದಾರೆ. ಅವರಿಗೂ ವಿಶ್ವಾಸವನ್ನು ಬರಬೇಕು, ಅಲ್ಲಿಯವರೆಗೂ ಇಲ್ಲಿಯ ಬಗ್ಗೆ ವಿಶ್ವಾಸ ಬರಬೇಕು. ಆ ಬಂಧುತ್ವ, ಆ ಸಹಭಾಗಿತ್ವ, ಆ ಸಂಸ್ಕೃತಿ ಮತ್ತು ಆ ಪ್ರತಿಭೆಗೆ ಬೇಕಾದಂಥ ಗೌರವ ಎಲ್ಲವೂ ಮಾನ್ಯವಾಗುವ ದೃಷ್ಟಿಯಿಂದ ನಿಮ್ಮೆಲ್ಲರ ಸಹಕಾರವನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ.